ತುಳುಕೂಟ ಕುವೈತ್ ಅನ್ನೋ ಅನೇಕ ಅನಿವಾಸಿ ಭಾರತೀಯರ ಉತ್ಸಾಹಿ ತಂಡದ ಬಗ್ಗೆ ಅನೇಕ ಬಾರಿ ನಾವು ಕೇಳಿದ್ದೇವೆ. ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳ ಜೊತೆಗೆ ತುಳು ಭಾಷೆ ಮತ್ತು ಸಂಸ್ಕೃತಿ ಉಳಿವಿಗಾಗಿ ಪ್ರತಿ ವರ್ಷ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಈ ಸಂಘ ಮಾಡ್ತಾ ಬರ್ತಾ ಇದೆ. ಇವರ ಹೆಸರಾಂತ ಕಾರ್ಯಕ್ರಮಗಳಲ್ಲಿ ತುಳು ಪರ್ವ ಸ್ಪರ್ಧೆಯೂ ಕೂಡ ಒಂದಾಗಿದ್ದು, ಈ ಬಾರಿಯೂ ಈ ವಿನೂತನ ಕಾರ್ಯಕ್ರಮ ಮತ್ತೆ ಬಂದಿದೆ. ಟಿಕೆಕೆ ಗಾಟ್ ಟ್ಯಾಲೆಂಟ್ ಎಂಬ ಶೀರ್ಷಿಕೆಯಡಿ ಮೂಡಿ ಬಂದಿದ್ದು, ಇದು ಅನಿವಾಸಿ ತುಳುವರ ಪ್ರತಿಭೆ ಪ್ರದರ್ಶಿಸಲು ಒಂದು ಉತ್ತಮವಾಗಿರುವಂತಹ ವೇದಿಕೆಯಾಗಿದೆ. ಈಗಾಗಲೇ ಸ್ಪರ್ಧೆಗೆ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದ್ದು, ಈ ಸ್ಪರ್ಧೆಗಳು ಇದೇ ತಿಂಗಳು 27ರಂದು ಇಂಡಿಯನ್ ಕಮ್ಯುನಿಟಿ ಸ್ಕೂಲ್ ಆಡಿಟೋರಿಯಂನಲ್ಲಿ ಸಾಲ್ಮಿಯಾದಲ್ಲಿ ನಡೆಯಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೋಸ್ಕರ ನಮ್ಮ ಜೊತೆ ಅಧ್ಯಕ್ಷರು ತುಳುಕೂಟ ಕುವೈತ್ ರಮೇಶ್ ಭಂಡಾರಿ ಅವರು ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್. ಎಸ್, ಪ್ರತಿ ಬಾರಿ ತುಳುಕೂಟ ಕುವೈತ್ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದೆ. ಸಮಾಜಮುಖಿ ಕಾರ್ಯಕ್ರಮಗಳಾಗಿರ್ಬೋದು, ನಮ್ಮ ಸಂಸ್ಕೃತಿ ಭಾಷೆಯ ಬಗ್ಗೆ ಉಳಿವಿಗಾಗಿ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಬಾರಿಯೂ ಕೂಡ ಟಿಕೆಕೆ ಗಾಟ್ ಟ್ಯಾಲೆಂಟ್ ಅನ್ನುವಂತಹ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರೆ ಏನ್ ಸರ್, ಏನಿದೆ ಮಾಹಿತಿ ಅನ್ನುವಂಥದ್ದು? ಹೌದು ಸರ್, ಮೊತ್ತ ಮೊದಲಿಗೆ ತುಳುಕೂಟ ಕುಡ್ಲ ವಾಹಿನಿಯ ಎಲ್ಲಾ ವೀಕ್ಷಕರಿಗೆ ತುಳುಕೂಟದ ಪರವಾಗಿ ನಮನಗಳನ್ನು ಸಲ್ಲಿಸುತ್ತಾ, ತುಳುಕೂಟ ಕುವೈತಿನಲ್ಲಿ ನೆಲೆಯಾಗಿರುವ ಸರ್ವ ತುಳು ಬಾಂಧವರನ್ನು ಪ್ರತಿನಿಧಿಸುವಂತಹ ಒಂದು ಸಂಸ್ಥೆಯಾಗಿರುತ್ತೆ. ಈ ಸಂಸ್ಥೆಯ ಮೂಲ ಉದ್ದೇಶ ಏನಂದ್ರೆ ಯುನಿಟಿ ಥ್ರೂ ಲ್ಯಾಂಗ್ವೇಜ್ ಅಂತ ಹೇಳಿ, ತುಳು ಲ್ಯಾಂಗ್ವೇಜ್ ನ ಆಧಾರದ ಮೇಲೆ ರಿಗಾರ್ಡ್ಲೆಸ್ ಆಫ್ ಕಾಸ್ಟ್ ಅಂಡ್ ಕ್ರೀಡ್ ಸಂಸ್ಥೆ ಬಂದಿದೆ. ಈ ತುಳುಕೂಟ ಕುವೈತ್ ಮುಖ್ಯ ಉದ್ದೇಶ ಏನಂದ್ರೆ, ನಿಮ್ಮ ಇದು ಕುಡ್ಲ ವಾಹಿನಿಯ ಉದ್ದೇಶಕ್ಕೆ ಕೂಡ ಸ್ವಲ್ಪ ಹೋಲಿಕೆ ಆಗತ್ತೆ. ಏನಂದ್ರೆ, ತುಳು ಭಾಷೆ, ಸಂಸ್ಕೃತಿ, ಆಚಾರ ವಿಚಾರವನ್ನು ಉಳಿಸುವುದು, ಬೆಳೆಸುವುದರ ಒಟ್ಟಿಗೆ ನಾನಾ ರೀತಿಯ ಕ್ಷೇಮಾಭಿವೃದ್ಧಿ ಕೆಲಸವನ್ನು ಮಾಡುವಂತಹದ್ದು. ಕಳೆದ 20 ವರ್ಷಗಳಿಂದ ಈ ಸಂಸ್ಥೆಯು ನಾನಾ ರೀತಿಯ ಸಮಾಜ ಉನ್ನತಿ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದೆ. ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವು ಒಂದು. ಅದೇ ನೀವು ಹೇಳಿದಾಗೆ ತುಳು ಪರ್ವ ಅನ್ನುವಂಥದ್ದು ಒಂದು ಕುವೈಟಲ್ಲಿ ಇರುವ ತುಳುವರ ಮನಗಳ ಹಬ್ಬ ಅಂತ ಹೇಳ್ತೇವೆ ನಾವು. ಅದೊಂದು ದೊಡ್ಡದಾದ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದ ಅಡಿಯಲ್ಲಿ ನಾವು ನಾನಾ ರೀತಿಯ ಸ್ಪರ್ಧೆಯನ್ನು ನಾವು ಆಯೋಜಿಸುತ್ತೇವೆ. ಅದು ಒಂದು ಕುವೈಟಿನಲ್ಲಿ ಇರುವ ತುಳುವರಿಗೆ ಒಂದು ಸ್ಟೇಜ್ ಕೊಡುವ ಒಂದು ಉದ್ದೇಶ ಕೂಡ ನಮ್ದು ಆಗಿರುತ್ತೆ. ಅದರಲ್ಲಿ ತುಳುವರು ಅವರಿಗಿರುವ ಎಲ್ಲ ಟ್ಯಾಲೆಂಟ್ಗಳನ್ನು ಅವರು ತೋರಿಸಬಹುದು. ಇನ್ನು ಟಿಕೆಕೆ ಗಾಟ್ ಟ್ಯಾಲೆಂಟ್ ಅನ್ನುವಂಥದ್ದು ಯಾವೆಲ್ಲ ಟ್ಯಾಲೆಂಟ್ಗಳು ತೋರಿಸಬಹುದು ಅಂತ ಹೇಳಿ ಏನಾದ್ರು ಪರ್ಟಿಕ್ಯುಲರ್ ಆಗಿ ಮಾಧ್ಯಮಗಳು ಅನ್ನುವಂಥದ್ದು ಏನಾದ್ರು ಇದೆಯಾ ಅಂತ ಹೇಳಿ? ಹೌದು, ಅಂದ್ರೆ ಇದು ನಾವು ಓಪನ್ ಟು ಆಲ್ ಅಂತ ಹೇಳಿ ಇಟ್ಟಿದ್ದೇವೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಕೂಡ ಅವರು ಯಾವ ರೀತಿಯ ಪ್ರತಿಭೆ ಇದೆ ಅವರಲ್ಲಿ, ಆ ಪ್ರತಿಭೆಯನ್ನು ತೋರಿಸಬಹುದು. ಮುಂಚೆಲ್ಲ ಹೀಗೆ ಮಾಡ್ತಾ ಇರ್ಲಿಲ್ಲ. ನಾವು ಸ್ಪೆಸಿಫಿಕ್ ಎಲ್ಲ ಸ್ಲಾಟ್ ಕೊಡ್ತಾ ಇದ್ವಿ, ಕ್ಯಾಟಗರಿ ಇತ್ತು. ಅದರಲ್ಲಿ ಡ್ಯಾನ್ಸ್ ಮತ್ತೆ ಮ್ಯೂಸಿಕ್ ಬೇರೆ ಬೇರೆ ಆ ತರದ್ದು ಇತ್ತು. ಆದ್ರೆ ಇದರಲ್ಲಿ ಓಪನ್ ಟು ಆಲ್ ಎಲ್ಲ ಕ್ಯಾಟಗರಿ ಕೂಡ ನಾವು ಓಪನ್ ಮಾಡಿ ಇಟ್ಟಿದ್ದೇವೆ. ಅಂದ್ರೆ ಇವನ್ ಕೆಲವರಿಗೆ ಡ್ರಾಮಾದಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಅಥವಾ ಸ್ಕಿಟ್ ಒಳ್ಳೆದು ಇರ್ಬೋದು, ಅಥವಾ ಏಕಪಾತ್ರ ಅಭಿನಯ ಮಾಡೋದ್ರಲ್ಲಿ ಒಳ್ಳೇದಿರ್ಬೋದು, ಅಥವಾ ಯಕ್ಷಗಾನ, ನಾಟಕದ ಕಲೆ, ಸಂಗೀತ, ಮ್ಯೂಸಿಕ್, ಹಾಡು ಹೇಳುವಂಥದ್ದು, ಡ್ಯಾನ್ಸ್, ಎಲ್ಲ ರೀತಿಯ ನೃತ್ಯಗಳು, ಎಲ್ಲ ರೀತಿಯ ಇದನ್ನು ಟ್ಯಾಲೆಂಟ್ ಅನ್ನು ಈ ಸ್ಟೇಜ್ ಅಲ್ಲಿ ಅವರು ತೋರಿಸಬಹುದಾಗಿದೆ. ಸುವರ್ಣ ಅವಕಾಶ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು ಈ ಸಂದರ್ಭದಲ್ಲಿ. ಎಲ್ಲರಿಗೂ ಕೂಡ ಒಂದು ಮುಕ್ತ ಅವಕಾಶ ಅನ್ನೋದ ತಾವು ಹೇಳ್ತಾ ಇದ್ರೆ, ಕೇವಲ ಒಂದು ತುಳುಕೂಟ ಕುವೈಟ್ ಏನಿದೆ ಈ ಸಂಘದಲ್ಲಿದ್ದವರಿಗೆ ಮಾತ್ರ ಆಗಿರುತ್ತಾ ಅಥವಾ ಎಲ್ಲರೂ ಭಾಗವಹಿಸಬಹುದಾ, ಹೇಗೆ ಅಂತ ಹೇಳಿ? ಇಲ್ಲ, ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಕುವೈಟ್ ಅಲ್ಲಿ ಹೆಚ್ಚು ಸುಮಾರು ಕರಾವಳಿ ಪ್ರದೇಶದವರಂದ್ರೆ ಒಂದು 1 ಲಕ್ಷಕ್ಕೂ ಮೀರಿ ಜನರಿದ್ದಾರೆ. ಅದೇ ತುಳುಕೂಟದಲ್ಲಿ ನೋಂದಾಯಿತ ಸದಸ್ಯರು ಒಂದು 5,000ವರೆಗಿದ್ದಾರೆ. ನೋಂದಾಯಿತ ಸದಸ್ಯರು ಅಂದ್ರೆ ಒಂದು ಮನೆಯಲ್ಲಿ ಒಬ್ಬರ ಸದಸ್ಯತ್ವವನ್ನು ಪಡೆದುಕೊಳ್ತಾರೆ. ಸೊ ಯಾರ್ಯಾರು ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ ಅವರಿಗೆ ಇದು ಅವಕಾಶ. ಮತ್ತೆ ಪಡೆದುಕೊಳ್ಳದೇ ಇದ್ದವರು ಕೂಡ ಇದರೊಂದು ರಿಜಿಸ್ಟ್ರೇಷನ್ ಮಾಡಿ ಸದಸ್ಯತ್ವವನ್ನು ಪಡೆದುಕೊಂಡು ಕೂಡ ಇದರಲ್ಲಿ ರಿಜಿಸ್ಟರ್ ಮಾಡಬಹುದು ಅವರ ಹೆಸರನ್ನು. ದೇಶದಲ್ಲಿ ಇದು ಎಲ್ಲ ತುಳುವಾಸ್, ಆಲ್ ತುಳುವಾಸ್ ರಿಸೈಡಿಂಗ್ ಇನ್ ಕುವೈಟ್, ಓಪನ್ ಟು ಆಲ್ ತುಳುವಾಸ್ ಅಂತ ಹೇಳ್ಬೋದು ನಾವು. ಒಟ್ಟಿನಲ್ಲಿ ತುಳು ಭಾಷೆ ಉಳಿಬೇಕು, ತುಳು ಸಂಸ್ಕೃತಿ ಬೆಳಿಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ರಿ ಅಲ್ವಾ ಸರ್? ಹೌದು, ಖಂಡಿತ. ನಾನು ಹೇಳಿದಾಗೆ ವರ್ಷ ಪ್ರತಿ ನಾವು ಆಟೋಟ ಸ್ಪರ್ಧೆಗೂ ಕೂಡ ನಾವು ಇದು ಕೊಡ್ತಾ ಇರ್ತೇವೆ, ನಾವು ಉತ್ತೇಜನ ಕೊಡ್ತಾ ಇದ್ದೇವೆ. ಫೆಬ್ರವರಿ ತಿಂಗಳಲ್ಲಿ ನಮ್ದು ಆಟೋಟ ಸ್ಪರ್ಧೆ ಆಗತ್ತೆ. ಅದರಲ್ಲಿ ಎಲ್ಲಾ ರೀತಿಯ ಸ್ಪೋರ್ಟ್ಸ್ ಕಲೆಗಳನ್ನು ನಮ್ಮ ತುಳುವರು ಬಂದು ತೋರಿಸಬಹುದು. ನಾವು ಇಂಡಿಯಾದಿಂದ ಕೂಡ ನಮ್ಮ ಒಳ್ಳೆ
ಈಗ ಹೆಸರುವಾಸಿಯಾದ ಸ್ಪೋರ್ಟ್ಸ್ ಪರ್ಸನಾಲಿಟಿಗಳನ್ನ ಕರ್ಕೊಂಡು ಬರ್ತೇವೆ, ಅವರಿಂದ ಸ್ವಲ್ಪ ಟ್ರೈನಿಂಗ್ ಕೊಡಿಸ್ತೇವೆ ಆ ತರ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಬಂದಾಗ ಕೂಡ ಅಷ್ಟೇ, ನಾವು ಊರಿನಿಂದ ಒಂದು 10-20 ಕಲಾವಿದರನ್ನು ಕರೆಸಿ ಅವರಿಗೆ ಒಂದು ಸ್ಟೇಜ್ ಕೊಟ್ಟು ಅವರ ಮುಖಾಂತರ ಈ ಕೋಟೆಯಲ್ಲಿ ಇರುವಂತಹ ನಮ್ಮ ತುಳು ಅಪ್ಪನ ಜೋಕ್ಲು ಅಂತ ಏನ್ ಹೇಳ್ತೇವೆ ನಾವು, ಅವರ ಮಕ್ಕಳಿಗೆ ನಾವು ಟ್ರೈನಿಂಗ್ ಅನ್ನು ಕೊಟ್ಟು ಅವರ ಟ್ಯಾಲೆಂಟ್ ಅನ್ನು ಪ್ರದರ್ಶಿಸುವ ಒಂದು ಅವಕಾಶವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಇದರ ಒಟ್ಟಿಗೆ ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ ಅದೇ ತುಳು ಸಂಸ್ಕೃತಿ ಕಲ್ಚರ್ ಅನ್ನು ಒಂದು ಉಳಿಸುವಂತದ್ದು, ಬೆಳೆಸುವಂತದ್ದು. ಅದಕ್ಕೋಸ್ಕರ ನಮ್ಮ ಒಂದು ಬಿಡು ಸಮಯದಲ್ಲಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸಮಾಜ ಉನ್ನತಿ ಅಂದ್ರೆ ಕ್ಷೇಮಾಭಿವೃದ್ಧಿ ಕೆಲಸಗಳನ್ನು ಕೂಡ ನಾವು ಈ ಉಡುಪಿ ಸೈಡ್, ಮ್ಯಾಂಗ್ಳೂರು ಅಂದ್ರೆ ಕೋಸ್ಟಲ್ ಕರ್ನಾಟಕದಲ್ಲಿ ಮಾಡ್ತಾ ಬರ್ತೇವೆ. ಪ್ರತಿ ವರ್ಷವೂ ಮಾಡ್ತೇವೆ. ಶಾಲೆಗಳಿಗೆ ಸಹಾಯ ಮಾಡುವುದು, ಮನೆ ಇಲ್ಲದವರಿಗೆ ಮನೆ ಕೊಡುವಂತದ್ದು, ಎಲ್ಲಾ ರೀತಿಯ ಕ್ಷೇಮಾಭಿವೃದ್ಧಿ ಕೆಲಸಗಳನ್ನು ಕೂಡ ವೆಲ್ಫೇರ್ ಸೆಕ್ಷನ್ ಅಂಡರಲ್ಲಿ ಮಾಡ್ತಾ ಇದ್ದೇವೆ. ಒಳ್ಳೆಯ ಕೆಲಸಗಳು ಸರ್. ಅದು ಒಟ್ಟಿನಲ್ಲಿ ಖುಷಿ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಹೊರದೇಶದಲ್ಲಿರುವಂತಹ ತುಳುವರು ತುಳು ಸಂಸ್ಕೃತಿ ಭಾಷೆ ಉಳಿಬೇಕು ಅನ್ನುವಂಥ ಕೆಲಸ ಮಾಡ್ತಾ ಇದ್ದೀರಾ. ಒಳ್ಳೆದಾಗ್ಲಿ ತಮ್ಮ ಕಾರ್ಯಕ್ರಮಕ್ಕೆ ಅಂಡ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು. ನಮ್ಮ ಕುಡ್ಲ ವಾಹಿನಿ ಜೊತೆ ಮಾತನಾಡಿದಕ್ಕೆ ಒಂದು ಸ್ಪರ್ಧೆಯ ವಿವರಗಳು ತಿಳಿಸಿದ್ದೀರಾ. ಥ್ಯಾಂಕ್ ಯು ಧನ್ಯವಾದಗಳು ಸರ್. ಎಸ್.